ನಮಸ್ಕಾರ, ಸಮಗ್ರ ಸುದ್ದಿಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ಸುದ್ದಿಗಳ ವಿವರ. ನೆಟ್ಟಾರಿನ ಯುವ ಬಿಜೆಪಿ ಮುಖಂಡ ಬೆಳ್ಳಾರೆ ಅಕ್ಷಯ ಚಿಕನ್ ಸೆಂಟರ್ ಮಾಲಕ ಪ್ರವೀಣ್ ನೆಟ್ಟಾರು ಅವರ ಅಂತ್ಯಕ್ರಿಯೆಯು ಅವರ ಹುಟ್ಟೂರು ನೆಟ್ಟಾರಿನಲ್ಲಿ ನಡೆದಿದೆ. ಅವರ ಪಾರ್ಥಿವ ಶರೀರವನ್ನ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಗಿದ್ದು, ಬೆಳಗ್ಗೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಿಂದ ಮೆರವಣಿಗೆ ಆರಂಭಗೊಂಡಿತು. ಪುತ್ತೂರಿನಿಂದ ದರ್ಬೆ, ಪುರುಷರಕಟ್ಟೆ, ಸವಣೂರು, ನಿಂತಿಕಲ್, ಬೆಳ್ಳಾರೆ ಮೂಲಕ ಮೆರವಣಿಗೆಯಲ್ಲಿ ಮೃತದೇಹವನ್ನು ಕೊಂಡೊಯ್ದು ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಬೆಳಗ್ಗೆ ಮೆರವಣಿಗೆ ಆರಂಭದಿಂದ ಆರಂಭಿಸಿ ಅಂತ್ಯಕ್ರಿಯೆಯವರೆಗಿನ ನಡೆದಂತಹ ಒಟ್ಟು ವಿದ್ಯಮಾನಗಳ ವಿವರ ಇಲ್ಲಿದೆ ನೋಡಿ. ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಮೃತ ಪ್ರವೀಣ್ ನೆಟ್ಟಾರು ಅವರ ಮೃತದೇಹದ ಮೆರವಣಿಗೆ ಆರಂಭಗೊಂಡಿತು. 9:30ಕ್ಕೆ ಮೆರವಣಿಗೆ ಆರಂಭಗೊಳ್ಳಬೇಕಿತ್ತಾದರೂ 10 ಗಂಟೆಯವರೆಗೆ ಆರಂಭಗೊಂಡಿರಲಿಲ್ಲ. ಸಚಿವರು, ಬಿಜೆಪಿ ರಾಜ್ಯಾಧ್ಯಕ್ಷ ಆಸ್ಪತ್ರೆಗೆ ಬೆಳಿಗ್ಗೆ 10 ಗಂಟೆಗೆ ಆಗಮಿಸುತ್ತಿದ್ದಾರೆಂದು ಹೇಳಿದ್ದು ಅವರು ಬಂದಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಕಾರ್ಯಕರ್ತರು ತಮ್ಮ ನಾಯಕರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆ ಎದುರು ಕಾರ್ಯಕರ್ತರು, ಸಾಮಾನ್ಯ ಜನರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಆದರೆ ಮಿನಿಸ್ಟರ್ ಮತ್ತು ರಾಜ್ಯಾಧ್ಯಕ್ಷರಿಗೆ ಬರಲಾಗುವುದಿಲ್ಲವೇ ಎಂದು ಸ್ಥಳೀಯ ನಾಯಕರೆದುರು ಕಿಡಿಕಾರಿದರು. ಹೀಗೆ ಮೆರವಣಿಗೆ ಆರಂಭಗೊಂಡಿತು. ದರ್ಬೆ ತಲುಪುತ್ತಿದ್ದಂತೆ ಮೃತದೇಹವನ್ನು ಹೊತ್ತಿದ್ದ ಬಜರಂಗ ದಳಕ್ಕೆ ಸೇರಿದ್ದ ಆಂಬ್ಯುಲೆನ್ಸ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು, ಬಳಿಕ ಮತ್ತೊಂದು ಆಂಬ್ಯುಲೆನ್ಸ್ಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಯಿತು. ಅಲ್ಲಿಂದ ಮುಂದಕ್ಕೆ ಮೆರವಣಿಗೆ ಸಾಗಿತು. ದಾರಿಯುದ್ದಕ್ಕೂ ಕಾರ್ಯಕರ್ತರು ಅಲ್ಲಲ್ಲಿ ನೆರೆದಿದ್ದು ಮೃತದೇಹದ ಅಂತಿಮ ದರ್ಶನ ಪಡೆದರು. ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪುತ್ತೂರಿನಿಂದ ಬೆಳ್ಳಾರೆಯ ತನಕ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಸಾವಿರಾರು ಜನರು ಭಾಗಿಯಾಗಿದ್ದರು. ಪಾರ್ಥಿವ ಶರೀರ ಬೆಳ್ಳಾರೆ ಸಮೀಪಿಸುತ್ತಿದ್ದಂತೆ ಗೆಳೆಯರು, ಕುಟುಂಬಸ್ಥರು, ಕಾರ್ಯಕರ್ತರು ಪ್ರವೀಣ್ ಪಾರ್ಥಿವ ಶರೀರದ ಮೇಲೆ ಪುಷ್ಪವೃಷ್ಟಿ ಮಾಡಿ ಗೌರವ ಸಮರ್ಪಿಸಿದರು. ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ಬಿಜೆಪಿ ಕಾರ್ಯಕರ್ತ ಯುವ ಮುಖಂಡನ ಹತ್ಯೆಯಾಗಿದ್ರು ಬಿಜೆಪಿಯ ಸಚಿವ ಅಂಗಾರ, ಸುನಿಲ್ ಕುಮಾರ್, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ತಡವಾಗಿ ಬಂದಿರುವುದಕ್ಕೆ ಬೆಳ್ಳಾರಿಯಲ್ಲಿ ಉದ್ರಿಕ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಧಿಕ್ಕಾರ ಧಿಕ್ಕಾರ ಎಂದು ನಳಿನ್ ಕುಮಾರ್ ಕಟೀಲ್ ಸಚಿವದ್ವಯರಿಗೆ ವಿರೋಧ ವ್ಯಕ್ತಪಡಿಸಿದರು. ಪಾರ್ಥಿವ ಶರೀರ ವೀಕ್ಷಿಸಿದ ನಂತರ ಹೊರ ಹೋಗುವುದಕ್ಕೆ ಈ ನಾಯಕರು ಪರದಾಡಬೇಕಾಯಿತು.
ಕಾರ್ಯಕರ್ತರ ಗುಂಪಿನಿಂದ ಹೊರ ಹೋಗಲು ಹರಸಾಹಸ ಪಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವ ಸುನಿಲ್ ಅಂಗಾರ. ಇದೇ ವೇಳೆ ನಳಿನ್ ಕುಮಾರ್ ಕಾರಿನ ಮೇಲೆಯೂ ಜನರು ಮುಗಿಬಿದ್ದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವೀಣ್ ಪಾರ್ಥಿವ ಶರೀರದ ಮೆರವಣಿಗೆ ವೇಳೆ ಮತ್ತೊಂದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಬಿಜೆಪಿಯ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರನ್ನು ಇನ್ನೊಂದು ಕಾರಿನಲ್ಲಿದ್ದ ಕಾರ್ಯಕರ್ತ ಇದಕ್ಕೆ ನೀವು ರೆಸ್ಪಾನ್ಸ್ ತೆಗೆದುಕೊಳ್ಳಿ ಎಂದು ಕೇಳಿಕೊಂಡರು. ಇಲ್ಲಿ ಬೇರೆಯವರಿಗೆ ತಾಕತ್ತಿಲ್ಲ, ನೀವು ರೆಸ್ಪಾನ್ಸ್ ತೆಗೆದುಕೊಳ್ಳಿ ಎಂದು ಹೇಳಿದ ವಿಡಿಯೋ ವೈರಲ್ ಆಗಿ ಈಗ ಎಲ್ಲೆಡೆ ಸದ್ದು ಮಾಡ್ತಿದೆ. ಸರ್, ಇದರ ಲೀಡರ್ಶಿಪ್ ನೀವೇ ತಗೊಳ್ಬೇಕು. ಈ ಕೊಲೆ ಇಲ್ಲಿಗೆ ಎಂಡ್ ಆಗಬೇಕು. ಬೇರೆ ಯಾರಿಗ ಕೆಪಾಸಿಟಿ ಇಲ್ಲ, ನೀವು ಮಾಡ್ಬೇಕು ಸರ್. ನಾನು ಸುಳ್ಳೇದವನು. ಇದು ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕನ ಮತ್ತೆ ಕೊಲ್ತಾ ಇದ್ದಾರೆ. ಇದು ನಮ್ಮದೇ ಸರ್ಕಾರ ಇರೋದು, ಆಗಬಾರದು ಸರ್. ಬೆಳ್ಳಾರಿಯಲ್ಲಿ ಉದ್ರಿಕ್ತರ ಗುಂಪು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಈ ವೇಳೆ ಲಾಠಿ ಏಟು ತಗುಲಿ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಗಾಯಗೊಂಡವರನ್ನು ಪೊಲೀಸರೇ ಆಸ್ಪತ್ರೆಗೆ ಸಾಗಿಸಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ರು. ಇದೇ ವೇಳೆ ಲಾಠಿ ಚಾರ್ಜ್ಗೆ ಹೆದರದೆ ಮುನ್ನುಗ್ಗಿ ಬಂದ ಹುಬ್ಬಳ್ಳಿ ರಮೇಶ್ ಎಂಬವರ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ. ಬೆಳ್ಳಾರಿಯಲ್ಲಿ ಮೃತದೇಹದ ಅಂತಿಮ ದರ್ಶನದ ಬಳಿಕ ನೆಟ್ಟಾರಿನ ಪ್ರವೀಣ್ ಅವರ ಮನೆಗೆ ಮೃತದೇಹವನ್ನು ಕೊಂಡೊಯ್ದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಪ್ರವೀಣ್ ಅವರ ತಂದೆ ಶೇಖರ ಪೂಜಾರಿಯವರು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ಮನೆಯಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ನೆರೆದಿದ್ದರು. ಇನ್ನು ಮೃತ ಪ್ರವೀಣ್ ಮನೆಗೆ ಸಚಿವ ಎಸ್ ಅಂಗಾರ ಭೇಟಿ ನೀಡಿದ್ರು. ಈ ವೇಳೆ ಪ್ರವೀಣ್ ಅವರ ಕಾರ್ಯ ಮುಗಿಯುವುದರೊಳಗೆ ಕೃತ್ಯ ಎಸಗಿದವರನ್ನು ಗಲ್ಲಿಗೇರಿಸಬೇಕು ಎಂದು ಮನೆ ಮಂದಿ ಆಗ್ರಹಿಸಿದ್ರು. ಮಗ ಪತಿಯನ್ನು ನೆನೆದು ಕಣ್ಣೀರಾದರು. ನೀವು ಎಲೆಕ್ಷನ್ಗೆ ನಿಂತಾಗ ಎಷ್ಟು ಹಿಂದೆ ಓಡಿದ್ದಾರೆ ಅಂತ ನನಗೆ ಗೊತ್ತುಂಟು, ನಿಮಗೆ ಗೊತ್ತುಂಟು. ಪಕ್ಷಕ್ಕೆ ಎಷ್ಟು ದುಡ್ಡಿದ್ದಾರೆ ಅಂತ ನಿಮಗೆ ಗೊತ್ತುಂಟು. ಹರಿಚಂದ್ರನ ಹಿಂದೆ ಎಷ್ಟು ಓಡಿದ್ದಾರೆ ಅಂತ ಹರಿಚಂದ್ರನಿಗೆ ಗೊತ್ತುಂಟು. ಶ್ರೀನಾಥನ ಹಿಂದೆ ಎಷ್ಟು ಓಡಿದ್ದಾರೆ ಅಂತ ಶ್ರೀನಾಥನಿಗೆ ಗೊತ್ತು. Ada perlu dua itu, kalau dia bentuknya kalian dua itu, ini muncul muncul kalian korang lah, yang kalian ini apa malah baru boleh kalian muncul kalian soal bertiri jeng kalian, hari kan 2%, tuntu mana nasi jibadna, taruh pasar tuntu, bener tiri ji, atau nenek sandu. ಇನ್ನು ಈ ವೇಳೆ ಮಾತನಾಡಿದ ಸಚಿವ ಎಸ್ ಅಂಗಾರ ಅವರು ಕೃತ್ಯ ಎಸಗಿದವರನ್ನು ಖಂಡಿತವಾಗಿಯೂ 2 ದಿನಗಳ ಒಳಗೆ ಸಂಬಂಧಿತ ಇಲಾಖೆಯವರು ಪತ್ತೆ ಹಚ್ಚುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. ಒಟ್ಟು ಘಟನೆಗಳು ನಮ್ಮ ಈ ಒಂದು ನಡೆದಿದೆ ಈ ಸಂದರ್ಭದಲ್ಲಿ, ಅದಕ್ಕೆ ನನಗೂ ಕೂಡ ತುಂಬ ನೋವಿದೆ. ಸರ್ಕಾರದ ಕಡೆಯಿಂದ ಏನು ಪರಿಹಾರವನ್ನು ಕೊಡಬೇಕಾ ಅದನ್ನು ಮ್ಯಾಕ್ಸಿಮಮ್ ತೆಗೆಸಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದೆ. ಈ ನಡುವೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಹಿನ್ನೆಲೆಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಸುಳ್ಯದಲ್ಲಿ 2 ದಿನ ಮೊಕ್ಕಾಂ ಹೂಡಲಿದ್ದಾರೆ. ಖಡಕ್ ಐಪಿಎಸ್ ಅಧಿಕಾರಿಯಾಗಿರುವ ಅಲೋಕ್ ಕುಮಾರ್ ಈಗಾಗಲೇ ಪಶ್ಚಿಮ ವಲಯ ಐಜಿಪಿ ದೇವಜ್ಯೋತಿ ರೇ ಮತ್ತು ದಕ್ಷಿಣ ಕನ್ನಡ ಎಸ್ಪಿ ಹೃಷಿಕೇಶ್ ಸೋನಾವಣೆಯವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದು ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.